ಸಭಾಪತಿಗಳನ್ನು ಅಧಿಕಾರದಿಂದ ಇಳಿಸುವ ಮೂಲಕ ಬಂಟ ಸಮುದಾಯಕ್ಕೆ ಅವಮಾನ ಮಾಡಲಾಗಿದೆ ಎಂದು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಿಥುನ್ ರೈ ಹೇಳಿದ್ದಾರೆ. ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಾತ್ಯತೀತ ಜನತಾದಳ ಪಕ್ಷ ಬಿಜೆಪಿಯೊಂದಿಗೆ ಸೇರಿ ಜನರಿಗೆ ದ್ರೋಹವೆಸಗುತ್ತಿದೆ. ವಿಧಾನ ಪರಿಷತ್ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ಅವರನ್ನು ಅಧಿಕಾರದಿಂದ ಇಳಿಸುವ ಪ್ರಯತ್ನಕ್ಕೆ ಜಾತ್ಯತೀತ ಪಕ್ಷ ಎನ್ನುವ ನಾಮ ಇಟ್ಟ ಪಕ್ಷ ಬಿಜೆಪಿ ಜೊತೆ ಸೇರಿದೆ ಎಂದು ಆರೋಪಿಸಿದ್ದಾರೆ. ಇನ್ನು ಸಭಾಪತಿಗಳನ್ನು ಅಧಿಕಾರದಿಂದ ಇಳಿಸುವ ಹುನ್ನಾರದ ಮೂಲಕ ಬಂಟ ಸಮುದಾಯಕ್ಕೆ ಅವಮಾನ ಮಾಡಲಾಗಿದೆ. ಜನತಾದಳ ಹಾಗೂ ಬಿಜೆಪಿ ಬಂಟ ಸಮುದಾಯಕ್ಕೆ ವಿಶ್ವಾಸದ್ರೋಹ ಅಪಮಾನ ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರ ಆಸ್ತಿಯನ್ನೆಲ್ಲ ಮಾರಿದಂತಹ ಒಬ್ಬ ಸಜ್ಜನ ರಾಜಕಾರಣಿ. ಬಹುಶಃ ಇವತ್ತು ಜಾತ್ಯತೀತ ಜನತಾದಳ ಎಂಬ ಹೆಸರನ್ನು ಕಟ್ಟಿಕೊಂಡು ಬಂದಂತಹ ಪಕ್ಷ ಇವತ್ತು ಬಿಜೆಪಿ ಪಕ್ಷದೊಟ್ಟಿಗೆ ಅಧಿಕಾರದ ಆಸೆಗೋಸ್ಕರ ಇವತ್ತು ಸಭಾಪತಿಗಳನ್ನು ಅವರ ಕುರ್ಚಿಯಿಂದ ಇಳಿಸುವಂತಹ ಪ್ರಯತ್ನವನ್ನು ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲೇ ವಿಧಾನ ಪರಿಷತ್ತಿನಲ್ಲಿ ಇಷ್ಟರವರೆಗೆ ಇಂಥ ಘಟನೆ ನಡೆಯಲಿಲ್ಲ. ಕಾಂಗ್ರೆಸ್ ಪಕ್ಷ ಇದ್ದಂಥ ಸಂದರ್ಭದಲ್ಲಿಯೂ ಕೂಡ ಸಭಾಪತಿಗಳಾಗಿ ಬಿಜೆಪಿಯ ಸಭಾಪತಿಗಳಿದ್ದರು. ಅವರ 6 ವರ್ಷದ ಅವಧಿ ಮುಗಿಯುವ ತನಕ ಕಾಂಗ್ರೆಸ್ ಪಕ್ಷ ಅವರಿಗೆ ತೊಂದರೆ ಕೊಡುವಂಥ ಕೆಲಸ ಕಾರ್ಯ ಮಾಡಲಿಲ್ಲ. ಆದರೆ ಇವತ್ತು ಏನು ಜಾತ್ಯತೀತ ಹೆಸರನ್ನು ಇಟ್ಕೊಂಡು ಇವತ್ತು ರಾಜಕಾರಣ ಮಾಡ್ತಿದ್ದಾರ, ಇವತ್ತು ಬಿಜೆಪಿ ಪಕ್ಷದ ಜೊತೆ ಸೇರಿಕೊಂಡು ಪ್ರತಾಪ್ ಚಂದ್ರ ಶೆಟ್ಟಿ ಅವರನ್ನು ಸಭಾಪತಿಗಳ ಕುರ್ಚಿನಿಂದ ಇಳಿಸುವಂತಹ ಪ್ರಯತ್ನ ಹುನ್ನಾರವನ್ನು ಮಾಡ್ತಿದ್ದಾರೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಿಜೆಪಿ ಪಕ್ಷ ಹಾಗೂ ಜೆಡಿಎಸ್ ಪಕ್ಷ ಮಾಡುವಂತ ಅಪಮಾನ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೇನೆ. ಬಂಟ ಸಮುದಾಯಕ್ಕೆ ಇವರು ವಿಶ್ವಾಸ ದ್ರೋಹವನ್ನು ಮಾಡ್ತಿದ್ದಾರೆ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೇನೆ. ಇವತ್ತು